ಇಂದಿನಿಂದಲೇ ದಿಲ್ಲಿ ಮತ್ತು ಸುತ್ತಮುತ್ತ ತಾಪಮಾನವು ಕೆಲವೊಮ್ಮೆ 40ರಿಂದ 42 ಡಿಗ್ರಿ ಸೆಲ್ಸಿಯಸ್ಗೆ ಏರಲಿದ್ದು ಸಾಮಾನ್ಯ ತಾಪಮಾನ 30 ನಂಬಿ ಮೈಮರೆಯಬೇಡಿ ಎಂದು ಎಚ್ಚರಿಕೆ ನೀಡಿದೆ. ಏಪ್ರಿಲ್ 7ರ ಬಳಿಕ ತಾಪಮಾನವು ಮಧ್ಯಾಹ್ನದಿಂದ ರಾತ್ರಿ 9 ಗಂಟೆಯವರೆಗೆ 40 ಡಿಗ್ರಿ ಸೆಲ್ಸಿಯಸ್ ಮೇಲೆ ದಿಲ್ಲಿಯ ಬಹುತೇಕ ಕಡೆ ಇರುತ್ತದೆ. ಮಧ್ಯಾಹ್ನದ ಹೊತ್ತಿನಲ್ಲಿ ಹೊರಗೆ ಬರುವ ಅನಿವಾರ್ಯತೆ ಇಟ್ಟುಕೊಳ್ಳಬೇಡಿ ಎಂದು ಐಎಂಡಿ ಭಾರತೀಯ ಹವಾಮಾನ ಇಲಾಖೆಯು ಎಚ್ಚರಿಕೆ ನೀಡಿದೆ. ಮುಖ್ಯವಾಗಿ ದಿಲ್ಲಿಯ ಜೊತೆಗೆ ಉತ್ತರ ಪ್ರದೇಶ, ರಾಜಸ್ಥಾನ, ಹರಿಯಾಣ, ಹಿಮಾಚಲ ಪ್ರದೇಶ ತೀವ್ರ ಬಿಸಿ ಗಾಳಿಯ ಹೊಡೆತಕ್ಕೆ ಸಿಲುಕಲಿವೆ ಎಂದು ಸಹ ಐಎಂಡಿ ಎಚ್ಚರಿಸಿದೆ. ಶನಿವಾರ ಬೆಳಗ್ಗೆ 11 ಗಂಟೆಗೆ ದಿಲ್ಲಿಯ ಹಲವಾರು ಕಡೆ 38ರಿಂದ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಕಂಡುಬಂದಿದೆ. ಏಪ್ರಿಲ್ 7ರಿಂದ ಏಪ್ರಿಲ್ 19ರವರೆಗೆ ಬಿಸಿಗಾಳಿಯ ತೀವ್ರತೆ ಜನರನ್ನ ಜೀವಂತ ಬೇಯಿಸಲಿದೆ ಎಂಬ ಎಚ್ಚರಿಕೆಯನ್ನ ನೀಡಲಾಗಿದೆ. Rice spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.